ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟ ಲಯನ್ಸ್ ಕ್ಲಬ್ ಮಿಲಾಗ್ರಿಸ್ ಹಾಗೂ ಲಯನ್ಸ್ ಕ್ಲಬ್ ಕೊಡಿಯಾಲ್ ಬೈಲದರ ಜಂಟಿ ಆಶ್ರಯದಲ್ಲಿ ಪುನೀತ್ ರಾಜಕುಮಾರ್ ಅವರ ಹುಟ್ಟುಹಬ್ಬದ ಸಲುವಾಗಿ ಬೃಹತ್ ರಕ್ತದಾನ ಮತ್ತು ನೇತ್ರದಾನ ಶಿಬಿರ ಅಪ್ಪುವಿಗೆ ಅಪ್ಪುಗೆಯ ಗೀತನಮನ ಕಾರ್ಯಕ್ರಮದ ಸಮಾರೋಪ ನಡೆಯಿತು. ಮಂಗಳೂರಿನ ಪುರಭವನದಲ್ಲಿ ಪುನೀತ್ ರಾಜಕುಮಾರ್ ಅವರ ಹುಟ್ಟುಹಬ್ಬದ ಸಲುವಾಗಿ ಬೃಹತ್ ರಕ್ತದಾನ ಮತ್ತು ನೇತ್ರದಾನ ಶಿಬಿರ ಅಪ್ಪುವಿಗೆ ಅಪ್ಪುಗೆಯ ಗೀತನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮ ನಡೆಯಿತು. ಈ ವೇಳೆ ನಟ ಅರ್ಜುನ್ ಕಾಪಿಕಾಡ್ ಅವರು ಮಾತನಾಡಿ, ಪುನೀತ್ ರಾಜಕುಮಾರ್ ಪ್ರತಿಯೊಬ್ಬರಿಗೂ ಗೌರವ ಕೊಡುತ್ತಿದ್ರು. ಅದನ್ನು ನಾವು ಮೊದಲು ಕಲಿಯಬೇಕು. ಅವರ ವ್ಯಕ್ತಿತ್ವವನ್ನ ನಾವೆಲ್ಲರೂ ಪಾಲಿಸಬೇಕು ಎಂದು ಹೇಳಿದ್ರು. ಮಲ್ತಿ ನಂಚಿಂದ ಅಚೀವ್ಮೆಂಟ್ಸ್ಗೆ ಎಂಕುಲ್ ದಾಲತ್ ಅಂಡ ಅರ್ನ ಬರೀಟ್ ಕುಲು ನಂಚಿಂದ ಯೋಗ ಆ ದೇವರೆಂಕ್ ಒದಗಾದು ಕೊರ್ದಿತ್ತೀರ ಅಂಡ ಒಂಜಿ ಗಂಟೆ ಎತ್ತು ಪೊರ್ಲುಡು ಪಾತಿರ್ದಿರ ಬಂಡ ಆ ಮೆಮೊರಿ ನನಲೆಯನ್ನು ಮಂಡೇಡು ಬಲ್ತೊಂದುಂಡು ಆ ತೆಲಿಕೆ ತೂನಗನೆ ನಂಗೆ ಬಂಜಿ ಜಿಂಜುನು ಅವಲ ಎದುರೆದುರು ಆರು ಪಾತಿರ್ನಾಗ ಆರು ಕೊರ್ಪಿ ನಂಚಿಂದ ಆ ಗೌರವ ಒಂಜಿ ಕಲಾವಿದಾಗ ಅವು ಎಲ್ಲಿ ಆವಡು ಮಲ್ಲ ಆವಡು ಬಹುಶಃ ಅವೇನು ಎಂಕಲ್ ನಂಚಿಂದ ಕಲಾವಿದರು ಸುರೂಕು ಕಲ್ಪೋಡು. ಸೊ ಖಂಡಿತವಾದ್ಲ ಪ್ರತಿ ಒರೆನಲ್ಲ ಮನಸ್ಸಿಗೊಂದು ಬೇಜಾರು ಉಂಡೆ. ನಮ್ಮ ಕೆಲವು ಒಂದೇ ದಿನ ಅಪ್ಪು ಸರ್ ಇಜ್ಜೇರಂದು ಪನ್ನಾಗ ಇನ್ಸ್ಟಾಗ್ರಾಮ್ ತೂವರ ಬೇಜಾರ ಹೊಂದಿತ್ತೇನೆ ಪಾಪ ಗಡಿ ಗಡಿ ಆ ತೆಲಿಕೆ ತೂನಾಗ ಎಂಕ್ಲೆಗೆ ಅವೇ ಎನ್ನೋನು ನಂಬೇರ್ನೆ ಒಂದು ಜಿತ್ತೆ ಎಂಕಲು ಯಾನು ಮನೆಯನ್ನ ಬರಿಟುಕುಲ್ನಾಗ ಮನೆಯನ್ನೆಲ್ಲ ಅವೇ ಬಂದಿತ್ತೇನೆ ನಂಬೇರ ಒಂದು ಇಜ್ಜಿಂದು. ಸೊ ನಂಗೆ ಪಂಡ್ರ್ಯಾಪಿ ನೀತೆ ಒಂಜಿ ಅದ್ಭುತ ಪ್ರತಿಭೆ ನಮ್ಮ ಕನ್ನಡ ಇಂಡಸ್ಟ್ರಿ ಅತ್ತಂದೆ ಪ್ರತಿ ಒಂಜಿ ಇಂಡಸ್ಟ್ರಿ ಇಡ್ಲ ಒಂಜಿ ಮನುಷ್ಯತ್ವಗ ಅಂಚೆನೆ ಯಾರನ್ನ ಉಲೈಡಿತಿನ ಕಲಾವಿದನೇ ಸಾಧನೆ ಮಲ್ತಿನ ಅಂಚಿಂದ ಒಂಜಿ ಏಕೈಕ ಕಲಾವಿದೆ ಪಂಡ ನಮ್ಮ ಡಾಕ್ಟರ್ ಅಂದೆ ಪನ್ಪೆನ್ ದಯ ಪಂಡ ನಿಜವಾದ ಅರೆಗೆ ತಿಕ್ಕೋಡಾಯ್ನೇ. ಸೊ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂದೆ ಪನ್ಪೆ ದಯ ಪಂಡ ಆ ವ್ಯಕ್ತಿತ್ವಗ ಅವು ತಿಕ್ಕೋಡಾಯ್ನೇ ಅಂಡ ಆರು ಓಲ್ ಇತ್ತನಲ್ಲ ಖಂಡಿತವಾದ್ಲ ನಮ್ಮಂಚಿಂದ ಕಲಾವಿದರಿಗೆ ಅಂಚೆನೆ ಪ್ರತಿ ಒರಿಯಾಗಲ ಅರ್ನ ಆಶೀರ್ವಾದ. ಇನ್ನು ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ ಅವರು ಮಾತನಾಡಿ, ಅವರ ಜೊತೆಯಲ್ಲಿ ಕೆಲಸ ಮಾಡಿದ ಕ್ಷಣ ಅದ್ಭುತವಾಗಿತ್ತು. ಎಲ್ಲರೊಂದಿಗೆ ಬೆರೆಯುತ್ತಿದ್ರು, ಜೊತೆಗೆ ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು ಎಂದು ಅವರು ಹೇಳಿದ್ರು. ಒಬ್ಬ ಮಾನವನಿಂದ ದೇವ ಮಾನವನಾಗಿರುವಂತಹ ಒಬ್ಬ ಮನುಷ್ಯ ಅಂದರೆ ಡೈರೆಕ್ಟ್ಲಿ ಹೀಸ್ ರೀಚ್ ದ ಗಾಡ್ಸ್ ಪ್ಲೇಸ್. ಎಲ್ಲೇ ಇದ್ರು ಎಲ್ಲೇ ಜಾತ್ರೆ ಆದರೂ ಕೂಡ ಜನರೆಲ್ಲ ಅವರ ಫೋಟೋವನ್ನು ದೇವರ ಥರ ಹೊತ್ಕೊಂಡು ಆ ಒಂದು ಕೆಂಡ ಸೇವೆ ಮಾಡೋದಾಗಲಿ ಎಲ್ಲನೂ ಮಾಡಿದ್ದಾರೆ. ನಾನು ತುಂಬ ಒಂದು ಲಕ್ಕಿ ಫೆಲೋ ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಜೊತೆ ಅವರ ಒಂದು ಸಿನಿಮಾ ಪೃಥ್ವಿಯಲ್ಲಿ ಕೆಲಸ ಮಾಡಿರುವಂತಹ ಅನುಭವ ದೊಡ್ಡ ಮನೆಯಲ್ಲಿ ನನಗೆ ಅಂದರೆ ಇನ್ನೂ ಕೂಡ ನನಗೆ ಅದೇ ನಾನು ಅರ್ಜುನ್ ಹತ್ರನೂ ಹೇಳ್ತಾ ಇದ್ದೆ, ಅವರು ಇನ್ನೂ ನಮ್ಮ ಜೊತೆ ಇಲ್ಲ ಅಂತ ಹೇಳೋದನ್ನು ನಂಬಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಎಲ್ಲದಕ್ಕೂ ಒಂದು ಅಪ್ಪಟ ಮಾದರಿಯಾಗಿ ಇದ್ದವ್ರಂಥವ್ರು. ಅಂದರೆ ನಾವು ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮನೆ ಮಹಡಿಯಲ್ಲಿ ನಿಂತು ನಾವೆಲ್ಲ ಅವರು ವಿನಯ್ ರಾಜ್ಕುಮಾರ್ ಎಲ್ಲ ನಿಂತು ನಾವೆಲ್ಲ ಸುಮ್ಮನೆ ಮಾತಾಡ್ತಿರುವಾಗ ಅವರು ಆ ಕಡೆಯಿಂದ ಅವ್ರ ಮನೆಯಿಂದ ಟೆರೆಸಿಂದ ಬರೋರು ಬಂದು ಏನರೋ ಮಾಡ್ತಾ ಇದ್ದೀರಾ, ಹೋಗಿ ಎಕ್ಸಸೈಸ್ ಮಾಡಿ ಫಿಟ್ನೆಸ್ಸಲ್ಲಿ ಇರಿ ಅಂತ ಹೇಳಿ ನನಗೂ ಕದ್ರಿ ನೀವು ಹೀಗೇನಾ ಅಂತ ಅಷ್ಟೊಂದು ಫಿಟ್ನೆಸ್ ಅಂತ ಹೇಳ್ತಾ ಇರೋರು. ಯಾವತ್ತೂ ಅವರ ಅಪ್ಪು ಅಂತ ಹೇಳಿದ್ದು ಯಾಕಂದರೆ ಅವರ ಒಂದು ಅಪ್ಪುಗೆ ಅದನ್ನು ಅನುಭವಿಸಿದ್ದೀನಿ ನಾನು. ನನಗೆ ಇನ್ನೂ ಎದೆಯಲ್ಲಿದೆ. ಎಲ್ಲಿ ಸಿಕ್ಕಿದ್ರು ಕದ್ರಿ ಅಂತ ಬಂದು ಒಂದು ಅಪ್ಪುಕೊಳ್ಳುವ ರೀತಿ ಅವ್ರ ಜೊತೆ ತುಂಬಾನೇ ಕೆಲಸ ಮಾಡಿದ್ದೀನಿ ನಾನು. ನಟ ರೂಪೇಶ್ ಶೆಟ್ಟಿಯವರು ಮಾತನಾಡಿ, ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟ ಈ ಮೂಲಕ ಸಮಾಜಮುಖಿ ಕಾರ್ಯ ಮಾಡುತ್ತಿದೆ. ಎಲ್ಲ ಕಲಾವಿದರು ಒಗ್ಗಟ್ಟಿನಲ್ಲಿರಬೇಕೆಂಬ ಉದ್ದೇಶದಿಂದ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಪುನೀತ್ ರಾಜ್ಕುಮಾರ್ ಸರ್ ಪನ್ನಡ ಇತ್ತ ಬಗ್ಗೆ ಅರ್ನ ಬಗ್ಗೆ ಪನ್ಪುನಾತ್ ಮಲ್ಲ ವ್ಯಕ್ತಿನಕ್ಲೆ ಎಂಗಲ್ ಹತ್ತಿದ ಆಗ್ಬಣ್ಣ ಆರು ಮಲ್ತಿನಂಚಿನ ಸಾಧನೆ ಆತ ಮಲ್ಲ ಉಂಡು. ಬಹುಶಃ ಆರು ನಂಗೆ ಮಾದರಿಗಳ ಸ್ಫೂರ್ತಿ. ಸೊ ಆರ್ನ ಪುಟ್ಟು ಪರ್ಬದ ದಿನ ಪ್ರತಿ ವರ್ಷಲ ಕ್ಯಾಟ್ಕದ ಲೆಕ್ಕಡಿ ಇಂಚಿನ ಅದ್ಭುತವಾದ ಕಾರ್ಯ ಆಪುಲೆಗ ಅವಡಿನಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾತ ಮಲ್ತಿರು. ಸೊ ಅಂಚಿನ ಎಡ್ಡೆ ಸಮಾಜಮುಖಿ ಕಾರ್ಯ ನನಾತ ಆವಡು ನಾವು ಮಾತ ಸೇರ್ದು ಆ ಕಾರ್ಯನ ಮಲ್ಪುಲೆಗ ಆವಡು. ಅಂಚನೆ ಕ್ರಿಕೆಟ್ ಗಾನಾಗ ಏಪಲ ಜನ ಜಾಸ್ತಿ ಉಪ್ಪೇರು ನೆಕ್ಕೊಂತೆ ಕ್ರಿಕೆಟ್ ಗೊಬ್ಬು ನಂಚಿನ ಪ್ಲೇಯರ್ ನಕಲೇ ಒಂಚೂರು ಲೆಪ್ಪು ನಂಚಿನ ಬೇಲೆ ಆಂಡ ಬಾರಿ ಖುಷಿ ಡೇ ಒನ್ ಹಿಡ್ದು ಬಂದಿಲ್ಲ. ಕಲಾವಿದರನ್ನು ಜಾಸ್ತಿ ಗೊಬ್ಬಲ್ಲ ಈಜಿನ ಅಂಡ ಬೊಗ ಪ್ಲೇಯರ್ ನಕಲು ಖಾಲಿ ಕ್ರಿಕೆಟ್ಗೆ ಬರ್ಪೇರು ಅಂದು. ಸೊ ಅಕಲ್ ಮಾತಿರಲ್ಲ ಆಲ್ಮೋಸ್ಟ್ ಬೈದರು ನನ್ನ ಪ್ರತಿ ಕಾರ್ಯಕ್ರಮಗಳು ಅಕಲ್ ಅಟೆಂಡ್ ಆಗ್ಲಕ್ಕ ಆವಡು.
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತುಳು ನಾಟಕ ಕಲಾವಿದರ ಒಕ್ಕೂಟ ರಿಜಿಸ್ಟರ್ ಇದರ ಅಧ್ಯಕ್ಷ ಲಯನ್ ಕಿಶೋರ್ ಶೆಟ್ಟಿಯವರು ಮಾತನಾಡಿ, ಪುನೀತ್ ರಾಜಕುಮಾರ್ ಗುಣ ಆದರ್ಶಗಳನ್ನ ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳುವ ಕೆಲಸ ಮಾಡುವ ಅಂತ ಹೇಳಿದ್ರು. ಪುನೀತ್ ರಾಜ್ಕುಮಾರ್ನ ಒಂಜಿ ಪುಟ್ಟು ಬಾರ್ಬ ನಿಜವಾದ್ಲ ಒಂಜಿ ವ್ಯಕ್ತಿ ಶಕ್ತಿಯಾದ ಬುಲೇರ್ ಪನ್ಪಿನಕ್ಕೆ ಒಂಜಿ ಕಾರಣ ಈ ಒಂಜಿ ವ್ಯಕ್ತಿ ದಾಯಪಂಡ ಜೀವನಡು ಉಪ್ಪುನಾಗ ಬಲತ ಕೈಟ್ ಗೊತ್ತೇನು ದತ್ತ ಕೈಟ್ ಗೊತ್ತಾರ ಬಲ್ಲಿ ಪನ್ಪಿನ ಒಂಜಿ ಮಲ್ಲ ಉದ್ದೇಶದ ಒಂದು ಏತೋ ಜನಕ್ಕೆ ಸಹಾಯ ಮಾಡ್ತದೆ. ಆರು ಸ್ವರ್ಗಸ್ಥರಾಗಿಬೇಕ ಮಾತೆಲ್ಲ ಒಟ್ಟು ಸೇರೋದಿನ ಇನ್ನಿಂತದೆ ದಿನೊಟ್ಟು ಆತ ಒಂಜಿ ಜನ ಆರ್ನ ಒಂಜಿ ಮರಣದ ಟೈಮಡು ಆತ ಜನ ಬೈದಿನ ಒಂಜಿ ಅವು ರೆಕಾರ್ಡ್ ಅಂಚಿನಂಜಿ ವ್ಯಕ್ತಿ ನಮ್ಮೊಟ್ಟಿಗೆ ಇತ್ತೇರು ಪನ್ಪಿನ ಕೇರ್ನಾಗ ನಮ್ಗೆ ರೋಮಾಂಚನ ಒಂದುಂಡು. ನಿಜವಾದ ಮಣಿಕಾಂತ ಕದ್ರಿ ಬಂಡೇರು ಆರ್ನ ಒಡನಾಟ ಇತ್ತು ನಿಜವಾದ್ಲ ಆರು ಧನ್ಯ ಅಂಚಿನಂಜಿ ವ್ಯಕ್ತಿನೊಟ್ಟಿಗೆ ಒಡನಾಟ ಇತ್ತಿನಗಳು ನಿಜವಾದ್ಲ ಎಂಕ್ಲೆಗೆ ಅರೇನು ತೂತ ಬಟ್ ಆರ್ನ ಕೈತಲ್ ಬೋರ ಎಂಕ್ಲೆಗೆ ಯೋಗ ಇತ್ತು ಜಾತಿ ಯೋಗ್ಯತೆ ಇತ್ತು ಗೊತ್ತಿಸಿ ಆಂಡ ನನೋರ ಆ ಒಂಜಿ ದಿವ್ಯ ಚೇತನ ಈ ಒಂಜಿ ಕರ್ನಾಟಕದ ಮಣ್ಣು ಕುಡೋರ ಪುನರ್ಜನ್ಮ ಮುಂಡು ಬಂದ ಖಂಡಿತವಾದ್ಲ ಪುಟುದು ಬರ್ತದೆ ನಮ್ಮ ಈ ಒಂಜಿ ತುಳುನಾಡಾವಡು ಕನ್ನಡ ಚಿತ್ರರಂಗ ಒಡ್ಡೆ ರೀತಿಯ ಬೆಳಗಾವಡು ಬಂಡದು. ಈ ವೇಳೆ ಲಯನ್ಸ್ ಕ್ಲಬ್ ಕದ್ರಿ ಅಧ್ಯಕ್ಷರಾದ ಲಯನ್ ಮೋಹನ್ ಕೊಪ್ಪಲ, ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ಪಮ್ಮಿ ಕೊಡಿಯಾಲ್ಬೈಲ್, ಗೋಕುಲ್ ಕ್ಯಾಟರರ್ಸ್ನ ಗೋಕುಲ್ ಕದ್ರಿ, ಉದ್ಯಮಿ ಚಂದ್ರಹಾಸ್ ರೈ, ಕನ್ನಡ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಕೋಶಾಧಿಕಾರಿ ತಾರನಾಥ್ ಶೆಟ್ಟಿ ಬೋಳಾರ, ಚಿತ್ರ ನಿರ್ದೇಶಕ ಇಸ್ಮಾಯಿಲ್ ಮೂಡುಶೆಡ್ಡೆ, ಕಲಾ ನಿರ್ದೇಶಕರಾದ ತಮ್ಮ ಲಕ್ಷ್ಮಣ, ಪತ್ರಕರ್ತ ವಿಜಯ್ ಕುಮಾರ್ ಜೈನ್, ದಕ್ಷಿಣ ಕನ್ನಡ ಜಿಲ್ಲಾ ಜಾನಪದ ಮಂಗಳೂರು ಅಧ್ಯಕ್ಷ ಮೋಹನ್ ದಾಸ್, ನಟ ಅಸ್ತಿಕ್ ಶೆಟ್ಟಿ, ಕೋಸ್ಟಲ್ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟದ ಉಪಾಧ್ಯಕ್ಷ ಸಚಿನ್ ಶೆಟ್ಟಿ, ಕ್ರೀಡಾ ಕಾರ್ಯದರ್ಶಿ ಪ್ರಜ್ವಲ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ, ನನ್ನ ಜೊತೆ ನಿನ್ನ ಕತೆ ಬೇರೊಂದು ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ನಿನಗ್ಯಾರೋ ಕಡಿವಾಳ ಅವತಾರ ಸರಿಯೇನಾ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.